ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕನ್ನಡ ಚಿತ್ರರಂಗದ ಟಾಪ್ ಸ್ಟಾರ್ಗಳಲ್ಲಿ ಒಬ್ಬರು. ದರ್ಶನ್ ಸಿನಿಮಾ ಜರ್ನಿಯೇ ಒಂದು ರೀತಿ ರೋಚಕ. ಗಾಡ್ ಫಾರ್ ಇಲ್ಲದೆ ಬೆಳೆದು ನಿಂತ ಭೂಪತಿ ಈ ಚಾಲೆಂಜಿಂಗ್ ಸ್ಟಾರ್. ಅಂದು ಲೈಟ್ ಬಾಯ್ ಆಗಿ ಕೆಲಸ ಶುರು ಮಾಡಿದ ಈ ನಟ ಇಂದು ಕೋಟ್ಯಾಂತರ ಅಭಿಮಾನಿಗಳನ್ನು ಪಡೆದ ಒಡೆಯ. ಈಗ ದರ್ಶನ್ ಅವರ ಬಗ್ಗೆ ಮಾತನಾಡೋಕೆ ಒಂದು ಕಾರಣ ಇದೆ. ಅವರು ಚಿತ್ರರಂಗಕ್ಕೆ ಬರುವ ಮುನ್ನ ಹೇಗಿದ್ರು ಅನ್ನೋ ವಿಚಾರ ಇದೀಗ ಸಾಕ ಸದ್ದು ಮಾಡ್ತಿದೆ. ಹೌದು, ನಟ ದರ್ಶನ್ ಚಿತ್ರರಂಗಕ್ಕೆ ಯಾವುದೇ ತಯಾರಿ ಇಲ್ಲದೆ ಬಂದವರಲ್ಲ. ಬದಲಿಗೆ ಅವರು ನೀನಾಸಂನಲ್ಲಿ ಹಲವು ವರ್ಷ ಅಭಿನಯ ತರಬೇತಿ ಪಡೆದು ಬಂದವರು. ನೀನಾಸಂನಲ್ಲಿ ದರ್ಶನ್ ಸಾಕಷ್ಟು ನಾಟಕಗಳಲ್ಲಿ ಹಲವು ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹಾಗೆ ನಟ ದರ್ಶನ್ ಅಭಿನಯಿಸಿರುವ ಫೋಟೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನಟ ದರ್ಶನ್ ವೇದಿಕೆ ಮೇಲೆ ಇರುವ ಫೋಟೋ ಇದು. ಈ ಫೋಟೋದಲ್ಲಿ ದರ್ಶನ್ ಅವರು ಹುಡುಗಿಯೊಬ್ಬಳ ಕೈ ಹಿಡ್ಕೊಂಡಿದ್ದಾರೆ. ಪಕ್ಕದಲ್ಲಿ ನಿಂತಿರುವ ಹಿರಿಯ ವ್ಯಕ್ತಿಯೊಬ್ಬರು ಅವರ ತಲೆ ಮೇಲೆ ಅಕ್ಷತೆ ಹಾಕುವಂತೆ ಇದೆ. ಹಾಗಾಗಿ ಇದು ಮದುವೆ ದೃಶ್ಯ ಎಂದು ಊಹಿಸಬಹುದು. ಸದ್ಯಕ್ಕೆ ಈ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಈ ಫೋಟೋ ಯಾವ ನಾಟಕದ್ದು, ಯಾವಾಗ ನಡೆದದ್ದು ಎನ್ನುವ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬೀಳಬೇಕಾಗಿದೆ. ನಟ ದರ್ಶನ್ 1997ರಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ. ಆದರೆ 2002ರಲ್ಲಿ ತೆರೆ ಕಂಡ ಮೆಜೆಸ್ಟಿಕ್ ಚಿತ್ರದ ಮೂಲಕ ಅವರು ನಾಯಕ ನಟನಾಗಿ ತನ್ನ ಸಿನಿ ಜರ್ನಿಯನ್ನು ಆರಂಭಿಸಿದ್ದಾರೆ. ಮೆಜೆಸ್ಟಿಕ್ ನಂತರ ದರ್ಶನ್ ಯಾವತ್ತೂ ಹಿಂತಿರುಗಿ ನೋಡಿಲ್ಲ. ಇತ್ತೀಚೆಗೆ ರಿಲೀಸ್ ಆದ ರಾಬರ್ಟ್ ಚಿತ್ರದಲ್ಲೂ ದರ್ಶನ್ ದಾಖಲೆ ಬರೆದಿದ್ದಾರೆ. 100 ಕೋಟಿ ಕ್ಲಬ್ ಸೇರಿದ ಡಿ ಬಾಸ್ನ ಮೊಟ್ಟ ಮೊದಲ ಚಿತ್ರ ಇದಾಗಿದೆ. ಆದರೆ ಈಗ ಅವರ ಆ ಹಳೆಯ ಲುಕ್ ವೈರಲ್ ಆಗ್ತಿದೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.